नमस्कार. कारवार प्लस कोकणी न्यूज चॅनलाचे तुमगेले स्वागत. आत पळया आयचे खबरो. कारवारच्या गुरुमठ अव्यवहार प्रकरणाचेर व्हिडिओ व्हायरल केल्ल्याविरुद्ध तक्रार दाखल, अटकेची मागणी. कारवार तालुक्याच्या श्रेष्ठ श्री गुरुमठाच्या अव्यवहार प्रकरणाचो आरोप केल्ले एक व्हिडिओ सध्याच व्हायरल जाल्ल्या घटनेचेर आक्षेप व्यक्त करून कारवारच्या संतोष नारायण नायक या व्यक्तीचेर योग्य कारवाई करची अशी कारवारच्या शहर पोलीस ठाण्यार मार्फत एसपीक तक्रार दिला. एक तक्रार ब्लॉक काँग्रेस अध्यक्ष समीर नायक आणि एक तक्रार गुरुमठ तर्फेन दिला. या तक्रारीत संतोष नायक या व्यक्तीन 2 दिवसां पयलीं गुरुमठाच्या विशयात अव्यवहार प्रकरणात कारवारचे आमदार श्री सतीश सैल हेंचे विरुद्ध धार्मिक गुरुमठाचो आणि आमदाराल्या गौरवाक अपमानास्पद असो निंदनेचो धक्को लागचो व्हिडिओ व्हायरल करून आमदार सैल हेंचेर आधाररहीत खोट आरोप केला अशें या दोन्ही तक्रारीत नमूद केला. म्हण सध्याच गुरुमठात उत्सव जावचो आसून कसलीच अहितकर घटना घडचे न्ही म्हण तेजे पयलीं संतोष नारायण नायक हेमकां अटक करची मागणी केला. संतोष नारायण नायक हेमकां ताब्यात घेवन पोलिसांनी ह्या गंभीर विशयाचेर तपास केले नंतरच सत्य परिस्थिती कळटली. आरोप प्रत्यारोपाचेर विचार करून अन्याय जायनासतना या श्रेष्ठ गुरुमठ क्षेत्राच्या पवित्र स्थानाचो कसलोच भंग जावचो न्ही, या पवित्र मठाचे पावित्र्य जपचे आणि श्रीच्या भक्ता भितर कसलेच मतभेद जायनासतना सुरळीत जावचे खातीर पोलिसाल्या चौकशे नंतरच आरोप प्रत्यारोपात कितें तथ्य आसा हे कळटले. तेजेर सार्वजनिकाले लक्ष आसा. ಇಲ್ಲಿ ಕಂಪ್ಲೇಂಟ್ ಕಾಪಿ ಉಂಟಲ್ಲ, ಕಂಪ್ಲೇಂಟ್ ಕಾಪಿ ಮನವಿಯಲ್ಲ, ಎರಡೋ ಜನರದ್ದು ಕಂಪ್ಲೇಂಟ್ ಕಾಪಿ ಇವರಿಗೆ ಕೊಡೋದು. ನಂತರ ಅವರದ್ದೊಂದು 5 ಜನ, ನಾವೊಂದು 5 ಜನ ಒಳಗೆ ಹೋಗಿ ಇವ್ರ ಹತ್ರ ಡಿಸ್ಕಷನ್ ಇದೆ. ನೀವೆಲ್ಲ ಇಲ್ಲೇ ಇರಬೇಕು, ಎಲ್ಲಿ ಹೊರಗೆ ಹೋಗ್ಲಿಕ್ಕೆ ಇಲ್ಲ, ಇಲ್ಲೇ ನಿಲ್ಲಿ. ಒಳಗೆ ಮಾತ್ರ ಒಂದು 10-15 ಜನ ಬಂದ್ರೆ ಆಯ್ತು. ಸಾವಿರ ಮುಂದೆ ಒಂದು ಮಾತಾಡ್ಬೇಕು, ಎಲ್ಲ ಜನರಿಗೆ ಗೊತ್ತಾಗಲ್ಲ. ಅದಕ್ಕೆ ರೈಟ್ ರೈಟ್ ಸಮೀರ್ ನಾಯ್ಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕಾರವಾರ ಹಾಗೂ ಇತರರು. ಹೀಗೆ ಮಾನ್ಯ ಪೊಲೀಸ್ ನಿರೀಕ್ಷಕರು ಕಾರವಾರ ನಗರ ಠಾಣೆ ಕಾರವಾರ. ಮಾನ್ಯರೇ, ವಿಷಯ ದೃಶ್ಯ ಮಾಧ್ಯಮದಲ್ಲಿ ಮಾನ್ಯ ಶಾಸಕರಾದ ಶ್ರೀ ಸತೀಶ್ ಕೆ ಸೇಲ್ ಅವರ ವಿರುದ್ಧ ಸಂತೋಷ್ ನಾರಾಯಣ್ ನಾಯ್ಕ್ ಅವರು ಶ್ರೇಷ್ಠ ಕಾರವಾರ ಗುರುಮಠದ ವಿಷಯದಲ್ಲಿ ಮಾನ್ಯ ಶಾಸಕರ ಬಗ್ಗೆ ವೈಯಕ್ತಿಕ ನಿಂದನೆ ಹಾಗೂ ಸುಳ್ಳು ಆರೋಪ ಮಾಡಿರುವ ಬಗ್ಗೆ ದೂರು. ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕಾರವಾರದ ಪ್ರತಿಷ್ಠಿತ ಗುರುಮಠದ ವಿಷಯದಲ್ಲಿ ಸಂತೋಷ್ ನಾರಾಯಣ್ ನಾಯ್ಕ್ ಅವರು ನಿನ್ನೆ ಕಾರವಾರದ ಕೆಲವು ದೃಶ್ಯ ಮಾಧ್ಯಮದಲ್ಲಿ ಮಾನ್ಯ ಶಾಸಕರಾದ ಶ್ರೀ ಸತೀಶ್ ಕೆ ಸೇಲ್ ಅವರ ಬಗ್ಗೆ ವೈಯಕ್ತಿಕ ನಿಂದನೆ ಹಾಗೂ ಯಾವುದೇ ಆಧಾರ ಸಾಕ್ಷ್ಯಗಳಿಲ್ಲದೆ ಸುಳ್ಳು ಹೇಳಿಕೆ ನೀಡುತ್ತಾರೆ. ಇದರಿಂದ ಮಾನ್ಯ ಶಾಸಕರಾದ ಸತೀಶ್ ಕೆ ಸೇಲ್ಸ್ ಅವರ ಘನತೆಗೆ ಧಕ್ಕೆ ಉಂಟು ಮಾಡುತ್ತಾರೆ. ಈ ದೃಶ್ಯ ಮಾಧ್ಯಮದ ವಿಡಿಯೋ ಚಿತ್ರೀಕರಣ ಸಿಡಿಯನ್ನು ಈ ಪೊಲೀಸ್ ದೂರಿನ ಮುಖಾಂತರ ಸಲ್ಲಿಸುತ್ತಿದ್ದೇವೆ. ಇದರ ಬಗ್ಗೆ ತಾವು ವಿಚಾರಣೆ ನಡೆಸಿ ಇವರ ಮೇಲೆ ಸೂಕ್ತ ಕಾನೂನಿನ ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇದು ನಮ್ಮ ಪಕ್ಷದ ಪರವಾಗಿ ಮಾನ್ಯ ನಿರೀಕ್ಷಕರಿಗೆ ಇದರ ಸಿಡಿಯನ್ನು ಅಟ್ಯಾಚ್ ಮಾಡಿ ಒಂದು ದೂರ ಇದು ಕಾಂಗ್ರೆಸ್ಸಿನ ಬ್ಲಾಕ್ ವತಿಯಿಂದ ಈ ಕಂಪ್ಯೂಟರ್ ನ ಕೊಡ್ತಿದ್ದು. ಈಗ ಗುರುಮಠದ ವತಿಯಿಂದ ಅವರ ಅಧ್ಯಕ್ಷ ಗುರುಮಠದ ಒಂದು ಗುರುಮಠದ ಅಧ್ಯಕ್ಷ ಬರ್ಲಿ. ವಿಶ್ವಾಸ ಇರಲಿಲ್ಲ ದೃಶ್ಯ ಮಾಧ್ಯಮದಲ್ಲಿ ಮಾನ್ಯ ಶಾಸಕರಾದ ಶ್ರೀ ಸತೀಶ್ ಸೇಲ್ ಅವರ ವಿರುದ್ಧ ಸಂತೋಷ್ ನಾರಾಯಣ್ ನಾಯ್ಕ್ ಇವರ ಶ್ರೇಷ್ಠ ಕಾರವಾರ ಗುರುಮಠದ ವಿಷಯದಲ್ಲಿ ಮಾನ್ಯ ಶಾಸಕರ ಹಾಗೂ ಗುರುಮಠದ ಬಗ್ಗೆ ವೈಯಕ್ತಿಕ ನಿಂದನೆ ಹಾಗೂ ಸುಳ್ಳು ಆರೋಪ ಮಾಡಿರುವ ಬಗ್ಗೆ ದೂರು.
ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕಾರವಾರ ಪ್ರದೇಶದ ನಮ್ಮ ಗುರುಮಠದ ವಿಷಯದಲ್ಲಿ ಸಂತೋಷ್ ನಾರಾಯಣ್ ನಾಯ್ಕ್ ಇವರು ನಿನ್ನೆ ಕಾರವಾರದ ಕೆಲ ದೃಶ್ಯ ಮಾಧ್ಯಮದಲ್ಲಿ ಮಾನ್ಯ ಶಾಸಕರಾದ ಶ್ರೀ ಸತೀಶ್ ಕೆ ಸೈಲ್ ರವರ ಗುರುಮಠದ ಕೋಟ್ಯಾಂತರ ಬೆಲೆ ಬಾಳುವ ಬಂಗಾರ ಲೂಟಿ ಮಾಡಿದ್ದಾರೆ. ಇದರಿಂದ ಅವರಿಗೆ ಇದು ಗುರು ಶಾಪ ತಟ್ಟಿದೆ ಎಂಬ ಹೇಳಿಕೆ ದೃಶ್ಯ ಮಾಧ್ಯಮದಲ್ಲಿ ನೀಡಿರುತ್ತಾರೆ. ಈ ಹೇಳಿಕೆಯನ್ನು ಪಬ್ಲಿಕ್ ಟಿವಿ ವರದಿಗಾರ ನವೀನ್ ಸಾಗರ್ ತನ್ನ ಸ್ವಂತ ವಾಟ್ಸಪ್ನಲ್ಲಿ ಪ್ರಸಾರ ಮಾಡಿ ನಮ್ಮ ಗುರುಮಠದ ಹಾಗೂ ನಮ್ಮ ಕ್ಷೇತ್ರ ಪ್ರತಿನಿಧಿಸುತ್ತಿರುವ ಶಾಸಕ ಸತೀಶ್ ಕೆ ಸೈಲ್ ಮಾನಕ್ಕೆ ಧಕ್ಕೆ ಉಂಟು ಮಾಡಿದ್ದಾರೆ. ಸಂತೋಷ್ ನಾರಾಯಣ್ ನಾಯ್ಕ್ ರವರ ಈ ಹೇಳಿಕೆ ಮತ್ತು ಅದನ್ನು ಪ್ರಸಾರ ಮಾಡಿದ ದೃಶ್ಯ ಮಾಧ್ಯಮ ಈ ಕ್ರಮ ಸಮಾಜದಲ್ಲಿ ಧಾರ್ಮಿಕವಾಗಿ ಗುಂಪುಗಾರಿಕೆ ಮಾಡಿ ಪರಸ್ಪರ ಘರ್ಷಣೆ ಉಂಟು ಮಾಡುವ ಉದ್ದೇಶದಿಂದ ಕೂಡಿರುತ್ತದೆ. ಈ ದೃಶ್ಯ ಮಾಧ್ಯಮದ ವಿಡಿಯೋ ಚಿತ್ರೀಕರಣದ ಸಿಡಿಯನ್ನು ಈ ಪೊಲೀಸ್ ದೂರಿನ ಮುಖಾಂತರ ಸಲ್ಲಿಸುತ್ತಿದ್ದೇವೆ. ಸದ್ರಿ ಸಂತೋಷ್ ನಾರಾಯಣ್ ನಾಯ್ಕ್ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಅದಕ್ಕೊಂದು ಆ್ಯಡ್ ಆಗಬೇಕು. ಧನ್ಯವಾದ. ಅದು ಸಂತೋಷ್ ನಾಯ್ಕ ಮತ್ತು ಇತರರು ಅದು ಬರ್ತಾರೆ ಸರ್. ಇದ್ರ ಬಗ್ಗೆ ಈಗಾಗಲೇ ಕಾನೂನು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಆದರೂ ಅವನು ಮಧ್ಯಂತರದಲ್ಲಿ ಇಂಥ ಹೇಳಿಕೆಯನ್ನು ನೀಡಿ ಇದು ಒಂದು ನಮ್ಮ ಸಮಾಜದಲ್ಲಿ ಘರ್ಷಣೆ ಮಾಡಿ ಒಂದು ನಮ್ಮ ಮಠಕ್ಕೆ ಹಾಗೂ ಶಾಸಕರ ಒಂದು ಗೌರವಕ್ಕೆ ಧಕ್ಕೆ ಉಂಟು ಒಂದು ಪ್ರಕ್ರಿಯೆಯನ್ನು ನಿನ್ನೆ ಅವನು ದೃಶ್ಯ ಮಾಧ್ಯಮದಲ್ಲಿ ಮಾಡಿದ್ದಾನೆ. ಇದರ ಬಗ್ಗೆ ತಾವು ಕೂಡಲೇ ಅವನನ್ನು ಅದರ IPC ಸೆಕ್ಷನ್ ಪ್ರಕಾರ ಅವನ ಮೇಲೆ FIR ಮಾಡಿ ಅವನಿಗೆ ಬಂಧಿಸಬೇಕು. ಇಲ್ಲದಲ್ಲಿ ನಮ್ಮ ಸಮಾಜದಲ್ಲಿ ಅವನು ಎಲ್ಲಾದರೂ ಯಾರಿಗೂ ಸಿಕ್ಕಿದ್ರೆ ಅದು ಬೇರೆ ರೀತಿಯಲ್ಲಿ ತಿರುಗುತ್ತದೆ. ಅದರ ಮುಂಚೆ ಅವನಿಗೆ ಬಂಧಿಸಿ ಇದ್ರ ಬಗ್ಗೆ ಅದು ಅವನ ಮೇಲೆ FIR ಮಾಡಿ ಅವನಿಗೆ ಬಂಧಿಸಬೇಕಂತ ನಾವು ಆಗ್ರಹಿಸುತ್ತೇವೆ. ನಾವು ಬುಧವಾರ ದಿವಸ ನಮ್ದು ಗುರುಮಠ ನೀವು ಸೆಕೆಂಡ್ ಈಗ ಇವ್ರ ಹತ್ರ ಇದು ಕಂಪ್ಲೇಂಟ್ ಉಂಟಲ್ಲ, ಆ ಕಂಪ್ಲೇಂಟ್ ವಿಷಯ ಕೊಟ್ಟು ಹೋಗುದಲ್ಲ, ಅವ್ರು ಏನು ಮಾಡ್ತಾರೆ ಅಂತ ನಮ್ಗೆ ಅವ್ರು ಹೇಳ್ಬೇಕು. ಅವರು ಹೌದು ನಮ್ದು ಇವತ್ತು ನಾಳೆ ಗುರುಮಠದಲ್ಲಿ ಕಾರ್ಯಕ್ರಮ ಇದೆ. ನಿಮಗೆ ನಾವು ಇದು ಕೊಟ್ಟಿದ್ದೇವೆ, ಅರ್ಜಿಯನ್ನು ಕೊಟ್ಟಿದ್ದೇವೆ. ಗುರುಮಠದ ಕಾರ್ಯಕ್ರಮ ಸಲುವಾಗಿ ಇದಕ್ಕೆ ಟ್ರಾಫಿಕ್ ಮತ್ತು ನಿಮ್ಮದು ನಗರ ಗಣಪತಿ ಕೊಟ್ಟಿದ್ದೇವೆ. ಇವತ್ತು ನಾಳೆ ನಮ್ಮದು ಕಾರ್ಯಕ್ರಮ ಇದೆ. ನಾಡಿದ್ದು ಸಾಯಂಕಾಲ ಒಳಗೆ ಅವನಿಗೆ ಬಂಧಿಸಲಿಲ್ಲ ಅಂದರೆ ಸಾಯಂಕಾಲ ನಾವು ಎಲ್ಲರೂ ಗುರುಮಠದಿಂದ ಲೇಡೀಸ್ ಚೈಲ್ಡ್ಸ್ ಹೆಣ್ಮಕ್ಳು ಮತ್ತು ನಾವು ಗಂಡು ಮಕ್ಕಳು ಬಂದು ಇಲ್ಲಿ ಇದಕ್ಕೆ ಧರಣಿ ಮುಂದೆ ಕುಂದಿರ್ತೇವೆ. ಈ ಕಾರ್ಯಕ್ರಮ ಆಗುವ ಮುಂಚಿತವಾಗಿ ಆತನನ್ನ ಬಂಧಿಸಿ ಕಾನೂನು ಕ್ರಮ ತಗೊಳ್ಬೇಕು. ಕಾರ್ಯಕ್ರಮ ನಡೆಯುವಾಗಲ್ಲ, ಕಾರ್ಯಕ್ರಮ ಲೇಟ್ ಇದೆ, ಇವತ್ತೇ ಬಂಧಿಸಿ ಧರ್ಮದಲ್ಲಿ ಜಗಳ ಆಗುವ ಅವಕಾಶ ಕೊಡಬೇಡಿ. ಇವತ್ತು ಬಂಧಿಸಿಲ್ಲ ಅಂದ್ರೆ ನಾವು ದಿವಸ ಬಂದು ಧರಣಿ ಕೂತ್ಕೊಳ್ತೇವೆ. ಈಗ ಇದು ಏನಾಗಿದೆ, ಒಬ್ಬ ಜನಪ್ರತಿನಿಧಿ ಶಾಸಕ ಇದ್ರೆ ಈಗ ಜನರು ದೇಶದಲ್ಲಿ ಕಾನೂನನ್ನ ಕೈ ತೆಗೆದುಕೊಳ್ಳುವ ಮುಂಚಿತವಾಗಿ ಆತನನ್ನ ಅರೆಸ್ಟ್ ಮಾಡಿ. ಈಗ ಅವನು ಕೋರ್ಟಲ್ಲಿ ಇದ್ದಾನೆ. ಕೋರ್ಟಲ್ಲಿ ಇವತ್ತು ನಮ್ದು ಜಡ್ಮೆಂಟ್ ಇದೆ. ಕೋರ್ಟಲ್ಲಿ ಇದ್ದಾನೆ. ಈಗ ಪ್ರೆಸೆಂಟ್ ಎಲ್ಲಿ ಇದ್ದಾನೆ? नरसिंह मार्केट कारवार तुमका गरज आशिल्ल्या देव कार्याक आणि मंगल कार्याक, लग्न, मुंज, पूजा, अर्चा, होम, हवन, घरप्रवेश अशा शुभ कार्याक लागची केळी पानां, केळी, होमाकडी, तुळशी, तांब्या पितलेची देवकृत्याची आयदनां, शंख, रुद्राक्ष पूजेचे कपडे, आंब्या पानां, तोरण, बाशिंग, गाईचे शुद्ध दूध, गोमूत्र, कडधान्य असे सगळे तरेची सामुग्री मेळचे एकमेव दुकान म्हटल्यार नरसिंह मार्केट कारवार. 87 वर्सांच्या ग्राहकाला विश्वासाचे ठिकाण नरसिंह मार्केट कारवार. तुमगेर गरजेप्रमाणे वस्तू कारवारच्या खिंच्या भागात घराकडे पावोवची व्यवस्था आशिल्ले आमगेले नरसिंह मार्केट कारवार. एक वेळा अवश्य भेट द्या आणि खात्री करून घ्या. नरसिंह मार्केट, रायकर मेनर, कायकिनी रोड, कारवार. कोंकण मराठा वधूवर मेळावो कारवारच्या सदाशिवगड सदिच्छा सभागृहात आयतवार 10 नोव्हेंबर 2024 दिसा मुंबईच्या कोंकण मराठा समाज LMP ग्रुपातर्फे कोंकण मराठा समाजाच्या इच्छुक चल्याचल एक मनपसंत जोडीदार निवडूक सदाशिवगडार वधूवर मेळावा आयोजित केला असून नाव नोंदणी करू इच्छिणाऱ्यान जात तितले बेगी नाव नोंदणी करची. या मेळाव्यात एकमेकाल्या फॅमिलीकडे उलोवन पसंतीचे जोडीदार निवडची संधी मेळटली. नाव नोंदणी केलेल्या वधूवरान आपापल्या पालका सहित आयतवार 10 नोव्हेंबराक सकाळी 8:30 वाजताना सदाशिवगडच्या सदिच्छा हॉलात हजर रावचे. सकाळी नाश्ता आणि दनपारच्या जेवणाची व्यवस्था केला. नोंदणी आणि अधिक माहितीसाठी अनंत सावंत 8291 402547
9821502547. महिंद्राने 8668639016 9834381317 या नंबराचे संपर्क साधचो अशें आयोजकांन कळयला. आयतवार 10 नोव्हेंबर सदिच्छा हॉल सदाशिवगड कारवार. कुमटात कुली कामगारालो खून, 2 फरारी आरोपीक अटक. कारवार जिल्ह्याच्या कुमटात एक इमारत बांधकामाचे 4 जाण कुली कामगारान पिऊन आपापसात झगड जावन एक कामगारालो खून केल्ली घटना घडली. मूळ हुबळी निवासी मोनेश आणि सादिक हे खुनी असून पोलिसांनी तांकां ताब्यात घेवन पुढलो तपास सुरू आसा अशी माहिती मेळ्ळा. रात्रीन 12 घंट्यार सुमार पार्टी करतना मोईदीन, इम्तियाज, मोनेश आणि सादिक हे झगड घेताले. या 4 पैकी मोईदीन हो जेवण करून निजलो. बाकी 3 जाणांले झगडे वाडत गेले आणि 3 जाण झगडते रुमांतल्यान भायर गेले. तेमी आनीक पिऊ गेलात अशें समजून मोईदीन गप्प निजलो. सकाळ उठून भायर येयल्यार इम्तियाजालो रक्तान भरिल्लो मृतदेह घरा भायर आसा. ही खबर मोईदीन हेमी सविस्तर पोलिसांक दिली. तेणी दिल्ल्या आधाराचेर आरोपीलो शोध घेतेर PSI मयूर नेतृत्वात खून करून रातोरात फरार जाल्ल्या दोन्ही आरोपीक मोनेश आणि सादिक हेमकां हुबळीत अटक केली. घटनास्थळार SP नारायण हेमी भेट दिवन परीक्षण केले. खुना फाटलें कारण कितें हे तपासा नंतरच कळटले. इतल्यान कारवार प्लस कोंकणी बातमीपत्र हिंगा सोंपता. व्हिडिओ लाईक करा, शेअर करा आणि कमेंट करच्याक विसरू नाकात. कारवार प्लस कोंकणी न्यूज चॅनलाचे पुराय अपडेट मेळसाठी कारवार प्लस कोंकणी न्यूज चॅनल सबस्क्राईब करा आणि बेल आयकॉन क्लिक करा. धन्यवाद.